ಬ್ರಹ್ಮಾವರದ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ನಡೆದ ಕೃಷಿ ಮೇಳದ ವಿಚಾರಗೋಷ್ಠಿಗಳಿಗೆ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಕೊರೋನಾ ಸಂದರ್ಭದಲ್ಲಿ ಭಾರತೀಯರು ಮಾತ್ರ ಆಹಾರದ ಸಮಸ್ಯೆ ಕಾಣದಿರಲು ಇಲ್ಲಿನ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿಯನ್ನ ಅಳವಡಿಸಿಕೊಂಡ ಕಾರಣವಾಗಿದೆ. ಕೃಷಿಯನ್ನ ಯುವಜನತೆಗೆ ಪರಿಚಯಿಸುವ ಕಾರ್ಯವಾಗಬೇಕು. ಕೃಷಿ ಮೇಳವನ್ನ ಮಂಗಳೂರು ಪಿಲಿಕುಳದಲ್ಲಿ ಮಾಡಿ ನಗರ ಭಾಗದ ಜನರಿಗೆ ಆಧುನಿಕ ಯಾಂತ್ರೀಕರಣದ ಕೃಷಿ ಪದ್ಧತಿಯನ್ನ ತಿಳಿಸುವ ಕಾರ್ಯ ನಡೆಯಬೇಕು ಎಂದರು. ಸರ್, ಈ ರೀತಿಯ ಒಂದು ಇದಿದೆ ಅಂತ ಹೇಳಿ ನಾನು ಅದನ್ನ ಅವ್ನು ಕೊಟ್ಟ ಒಂದು ಸಣ್ಣ ಒಂದು ಪೇಪರ್ನ ಇವತ್ತು ಬೆಳವಡಿಸ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಈ ವಿಶ್ವವಿದ್ಯಾಲಯಕ್ಕೆ ತರಬೇಕು ಅಂತ ಒಂದು ಇಚ್ಛಾಶಕ್ತಿ ನನಗಿದೆ. ನಾನು ಮುಂದಿನ ದಿನಗಳಲ್ಲಿ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ನನಗೀಗ ಬರ್ತಾ ಹೇಳ್ತಿದ್ರು ಮಂತ್ರಿಗಳು ಸರಿ ಒಂದ್ಸಲ ಬಂದು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಮಂತ್ರಿಗಳು ಬಂದು ಹೋಗೋದು ಮುಖ್ಯ ಅಲ್ಲ ನಮಗೆ ನೀವು ಇಲ್ಲಿ ಇರೋರು ಅದು ವಾಸ್ತವ ಸ್ಥಿತಿನ ಅವ್ರ ಮುಂದೆ ಇಡಬೇಕು, ಅಥವಾ ನಾವು ಏನು ಮಾಡ್ತೀವಿ ಅನ್ನೋದನ್ನ ನೀವು ಮುಂದೆ ಇಡಬೇಕು ಅಂತ ಒಂದು ಇದನ್ನು ಮಾಡೋಣ ಅಂಥೇಳಿ. ಮತ್ತು ಇನ್ನೊಂದು ಮಾತನ್ನ ಇವತ್ತೇನು ನಮ್ಮ ಇಲ್ಲಿಯ ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ನಮ್ಮ ಹಾರ್ಟಿಕಲ್ಚರ್ನ ಮಂಜುನಾಥ್ ಅವರು ಇದ್ದಾರೆ. ಸರ್, ಇಂಥ ಕೃಷಿ ಮೇಳವನ್ನು ನೀವು ಯಾಕೆ ಮಂಗಳೂರಲ್ಲಿ ಮಾಡಬಾರ್ದು? ಇವತ್ತು ಮಂಗಳೂರಲ್ಲಿ ನಮ್ಮಲ್ಲಿ ಪಿಲಿಕುಳ ಅಂತ ಒಂದು ಇಲ್ಲಿ ಸುಮಾರು 300 ಎಕರೆಯಲ್ಲಿ ಇವತ್ತು ಅದನ್ನು ನಾವು ಇವತ್ತು ಅಪ್ಗ್ರೇಡ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಕೃಷಿ ಮೇಳವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಕೃಷಿ ಮೇಳವನ್ನು ನೀವು ವಿದ್ಯಾರ್ಥಿಗಳಿಗೆ ಮಾಡಬೇಕು. ವಿದ್ಯಾರ್ಥಿಗಳಿಗೆ, ಮುಂದಿನ ವಿದ್ಯಾರ್ಥಿಗಳಿಗೆ ಗದ್ದೆ ಏನಪ್ಪಾ ಅಂತ ಗೊತ್ತಿರಬೇಕು, ಅವರಿಗೆ ಏನು ಬೆಳೀತಾ ಇದ್ದಾರೆ, ಕಮರ್ಷಿಯಲೈಸೇಷನ್ ಏನಾಗುತ್ತೆ ಅನ್ನೋದನ್ನು ನಾವು ಅವರಿಗೆ ತೋರಿಸ್ಬೇಕಾಗಿದೆ. ಅಂಥದ್ದೇನಾದ್ರೂ ನಿಮ್ಮ ಕಾರ್ಯಕ್ರಮ ಇತ್ತು ಅಂತ ಹೇಳಿದ್ರೆ ಪಿಲಿಕುಳದಲ್ಲಿ ಒಂದು ಕಾರ್ಯಕ್ರಮನ ಯೋಚನೆ ಮಾಡಿ, ಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಅಲ್ಲಿಯ ಯಾರು ನಿಮ್ಮ ಕುಲಪತಿಗಳಿಗೆ ನಾನು ಮಾತಾಡ್ತೇನೆ. ಕರಾವಳಿಗೆ ಭವಿಷ್ಯದ ಬೆಳೆಗಳು, ಕಾಳುಮೆಣಸು ಕೃಷಿ, ತರಕಾರಿ ಕೃಷಿ ಸೇರಿದಂತೆ ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಚಾರಗೋಷ್ಠಿ ನಡೆಯಿತು. ಪ್ರಗತಿಪರ ಕೃಷಿಕ ಗುಣಪಾಲ ಕಡಂಪ, ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಡಿ ಮಂಜುನಾಥ್, ಶ್ರೀನಿವಾಸ್ ಭಟ್, ಎಡಾಡ್ತೆ ಸತೀಶ್ ಶೆಟ್ಟಿ, ಡಿಪ್ಲೊಮೊ ಕೃಷಿ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಕೆವಿ ಸುಧೀರ್ ಕಾಮತ್, ಕೆವಿಕೆಯ ಮುಖ್ಯಸ್ಥ ಡಾಕ್ಟರ್ ಧನಂಜಯ್ ಉಪಸ್ಥಿತರಿದ್ದರು. 2 ದಿನಗಳ ಕೃಷಿಕರ ಜಾತ್ರೆಯಲ್ಲಿ ಕೃಷಿಕರಿಗೆ ಉಪಯುಕ್ತ ಮಾಹಿತಿ ಮತ್ತು ಸಲಕರಣೆಗಳು, ಹೊಸ ಸಂಶೋಧನೆಯ ನಾನಾ ತಳಿಗಳ ಗಿಡಗಳು ಗಮನ ಸೆಳೆದವು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. Friends Winner and Ply, Industrial Area, Baikampadi, Mangaluru.